ಮಣಿಪಾಲದ ಮಹಾನಗರದಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಬೇಕರಿ ಇಲ್ಲ ಅನ್ನುವ ಮಾತಿಗೆ ಇದೀಗ ತೆರೆ ಬಿದ್ದಿದೆ. ರಾಷ್ಟ್ರೀಯ ಮಟ್ಟದ ಬೇಕರಿ ಸಂಸ್ಥೆಯಾದ ರಿಬನ್ ಅಂಡ್ ಬಲೂನ್ ಮಣಿಪಾಲದಲ್ಲಿ ಪ್ರಾರಂಭಗೊಂಡು ಬೇಕರಿ ಉತ್ಪನ್ನ ಪ್ರಿಯರಿಗೆ ಸಂತಸ ತಂದಿದೆ. ಮಣಿಪಾಲದ ಮಹಾನಗರದಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಬೇಕರಿ ಇಲ್ಲ ಅನ್ನುವ ಮಾತಿಗೆ ಇದೀಗ ತೆರೆ ಬಿದ್ದಿದೆ. ರಾಷ್ಟ್ರೀಯ ಮಟ್ಟದ ಬೇಕರಿ ಸಂಸ್ಥೆಯಾದ ರಿಬನ್ ಅಂಡ್ ಬಲೂನ್ ಮಣಿಪಾಲದಲ್ಲಿ ಪ್ರಾರಂಭಗೊಂಡು ಬೇಕರಿ ಉತ್ಪನ್ನ ಪ್ರಿಯರಿಗೆ ಸಂತಸ ತಂದಿದೆ. ಮಹಾರಾಷ್ಟ್ರದ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಔಟ್ಲೆಟ್ಗಳನ್ನು ಹೊಂದಿರುವ ರಿಬನ್ ಅಂಡ್ ಬಲೂನ್ ಮಣಿಪಾಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡಿತ್ತು. ಮಾಹೆ ವಿಶ್ವವಿದ್ಯಾನಿಲಯದ ಟ್ರಸ್ಟಿ ವಸಂತಿ ಪೈ ನೂತನ ಔಟ್ಲೆಟ್ ಮಳಿಗೆಗೆ ಚಾಲನೆ ನೀಡಿ ಮಣಿಪಾಲದಲ್ಲಿ ಉತ್ತಮ ಬೇಕರಿಗಳಿಲ್ಲ, ವಿಳಂಬ ಕೊರತೆಯನ್ನ ಈ ಸಂಸ್ಥೆ ನೀಗಿಸಲಿ, ದೇಶ ವಿದೇಶಗಳ ವಿದ್ಯಾರ್ಥಿಗಳಿಗೆ ತಮಗಿಷ್ಟವಾದ ಸವಿರುಚಿಯ ಉತ್ಪನ್ನಗಳು ಇಲ್ಲಿ ಸಿಗಲಿ ಅಂತ ಶುಭ ಹಾರೈಸಿದ್ರು. It's very nice of you to say so many nice words about me. Thank you. And it's such a wonderful thing to come here because we see this only in Bombay and bigger cities. So I must congratulate Pradeep Pai and Jagdish Pai to bring they have made so much gone effort to bring this here in Manipal. So because we have international students here and that they will definitely must be looking forward to come and meet here. So I congratulate them and wish them all the best. ರಿಬನ್ ಅಂಡ್ ಬಲೂನ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 30ಕ್ಕೂ ಹೆಚ್ಚು ಶಾಖೆಗಳನ್ನು ತೆರೆಯುವ ಗುರಿಯನ್ನ ಹೊಂದಿದೆ. ಈಗಾಗಲೇ ಮಂಗಳೂರು ಹಾಗೂ ಉಡುಪಿಯಲ್ಲಿ ತಮ್ಮ ನೂತನ ಶಾಖೆಯನ್ನ ಹೊಂದಿತ್ತು. ಹ್ಯಾಂಗ್ಯೂ ಐಸ್ ಕ್ರೀಂನ ಮುಂಬೈ ವಿತರಕರಾದ ರಿಬನ್ ಅಂಡ್ ಬಲೂನ್ನ ಸಿಎಂಟಿ ಸತೀಶ್ ಶೆಟ್ಟಿ ಹಾಗೂ ಹ್ಯಾಂಗ್ಯೂದ ಪ್ರದೀಪ್ ಪೈ ಸಮ್ಮಿಲನದೊಂದಿಗೆ ಮಣಿಪಾಲದಲ್ಲಿ ಸಂಸ್ಥೆ ಪ್ರಾರಂಭಗೊಂಡಿದೆ. ಬೇಕರಿಯ ಪ್ರತಿಯೊಂದು ಉತ್ಪನ್ನಗಳು ಈ ಶಾಖೆಯಲ್ಲಿ ಲಭ್ಯವಿದೆ. I've seen their quality in Mumbai. All our relatives are customers of Ribbons and Balloons. As Satish Shetty said, we have a strong relationship in Mumbai. Ribbons and Balloons are our super stockists for Hangyo ice creams in Mumbai. So we have to reciprocate the relationship. And Manipal is a great student hub, which is on the world map, as you rightly said. And Sri Ramdas Pai, Sri Ashok Pai, all pies are reason for this. So we are really honored with all your presence, and Sheshok Pai is always behind us, supporting every project of us in Manipal. I remember our first restaurant, Saiba, was inaugurated by Dr. Ramdas Pai and Emma Pai of Tata in the morning hours. So today, Shrimati Vasanti Pai is here. We are really honored. I also welcome all the ladies and gentlemen of Manipal, even the press. So thank you. ಮಣಿಪಾಲದಂತಹ ಮಹಾನಗರದಲ್ಲಿ ರಾಷ್ಟ್ರೀಯ ಮಟ್ಟದ ಬೇಕರಿ ಸಂಸ್ಥೆ ಪ್ರಾರಂಭವಾಗಿರೋದು ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಂತಸ ನೀಡಿದೆ. ಸವಿರುಚಿಯಾದ ಕೇಕ್ಗಳು, ಬಿಸ್ಕತ್ಗಳು, ಸಿಹಿ ತಿಂಡಿಗಳು ಇಲ್ಲಿನ ಜನರ ಬಾಯಿ ರುಚಿಯನ್ನ ನೀಗಿಸಲಿದೆ. ಗುಣಮಟ್ಟದಲ್ಲಿ ಯಾವುದೇ ರಾಜು ಮಾಡಿಕೊಳ್ಳದೇ ಇರುವುದು ರಿಬನ್ ಅಂಡ್ ಬಲೂನ್ನ ವಿಶೇಷತೆಯಾಗಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ಟಿವಿ, ಉಡುಪಿ.